ಒಂದು ಪೈಸೆ ಖರ್ಚಿಲ್ಲದೆ ಬ್ಯೂಟಿ ಪಾರ್ಲರ್ಗಿಂತ ಡಬಲ್ ಗ್ಲೋ ಕೊಡುವಂತಹ ಫೇಸ್ ಪ್ಯಾಕನ್ನು ಮನೆಯಲ್ಲೇ ಮಾಡಿಕೊಂಡು ಹಚ್ಕೊಂಡು ಮುಖದ ಅಂದನ್ನು ಹೆಚ್ಚಿಸ್ಕೋಬೇಕಾ? ಹಾಗೆಯೇ ಒಂದೇ ವಾಶಿಗೆ ನಿಮ್ಮ ಮುಖದ ಕಾಂತಿಯನ್ನು ಡಬಲ್ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ಇವತ್ತು ಸಂಡೇ ಇನ್ನೊಂದು ಸೂಪರ್ ಆಗಿರುವಂಥ ಬ್ಯೂಟಿ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ಜಸ್ಟ್ ಸಿಂಪಲ್ ಆಗಿರುವಂಥ ಒಂದು ಫೇಸ್ ಪ್ಯಾಕನ್ನು ಒಮ್ಮೆ ಹಚ್ಕೊಂಡ್ರೆ ಸಾಕು, ಸ್ಕಿನ್ ನಿಮ್ಮದು ಡಬಲ್ ಗ್ಲೋ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ತುಂಬ ಕ್ಲಿಯರ್ ಆಗುತ್ತೆ, ಸ್ಕಿನ್ ತುಂಬ ಕ್ಲಿಯರ್ ಆಗುತ್ತೆ. ಏನಾದರೂ ಪಿಂಪಲ್ ಮಾರ್ಕ್ಸ್ ಇದ್ದರೆ, ಸನ್ ಟ್ಯಾನ್ ಇದ್ದರೆ ಎಲ್ಲ ಕ್ಲಿಯರ್ ಆಗುತ್ತೆ, ಒಳ್ಳೆ ಗ್ಲೋ ಕೊಡುತ್ತೆ, ಫೇಸ್ ವೈಟ್ ಕೂಡ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆಯೇ ನಿಮ್ಮ ಫೀಡ್ಬ್ಯಾಕನ್ನು ಕೊಡಲಿಕ್ಕೆ ಮರಿಬೇಡಿ. ನಾನು ಆ್ಯಕ್ಚುಲಾಗಿ ಈ ಫೇಸ್ ಪ್ಯಾಕನ್ನು ಇವತ್ತು ಟ್ರೈ ಮಾಡಿ ಜಸ್ಟ್ ಒಂದ್ಸರಿ ನಾನು ಈ ಮಾಯ್ಶ್ಚರೈಸಿಂಗ್ ಕ್ರೀಮ್ ಹಚ್ಚಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ನಿಮಗೆ ನನ್ನ ಮುಖದಲ್ಲಿ ಗ್ಲೋ ಗೊತ್ತಾಗ್ತಾ ಇರ್ಬೋದು. ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು, ಏನು ಸೈಡ್ ಎಫೆಕ್ಟ್ ಇಲ್ಲ. ವಿಡಿಯೋ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ಸ್ ಎಲ್ರಿಗೂ. ಇವತ್ತು ಮುಖದ ಕಾಂತಿಯನ್ನು ಗ್ಲೋ ಮಾಡುವಂಥ ಅಥವಾ ಮುಖನ ಗ್ಲೋ ಮಾಡುವಂತಹ ಒಂದು ಸಿಂಪಲ್ ಫೇಸ್ ಪ್ಯಾಕ್ ಇದು ಬ್ಯೂಟಿ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ರೆಗ್ಯುಲರ್ ಆಗಿ ನಾವು ಫೇಶಿಯಲ್ ಮಾಡೋ ಬದಲು ವಾರಕ್ಕೊಂದ್ಸರಿ ಆದರೂ ಈ ಫೇಸ್ ಪ್ಯಾಕನ್ನು ಹಚ್ಕೊಂಡ್ರೆ ಮುಖಕ್ಕೆ ಡಬಲ್ ಗ್ಲೋ ಸಿಗುತ್ತೆ. ಮುಖದ ಸ್ಕಿನ್ ಇದೆಯಲ್ಲ ತುಂಬ ಕ್ಲಿಯರ್ ಆಗುತ್ತೆ. ಏನಾದರೂ ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಅಥವಾ ಪಿಂಪಲ್ ಮಾರ್ಕ್ಸ್ ಇರ್ಬೋದು, ರ್ಯಾಷಸ್ ಇರ್ಬೋದು, ಇದೆಲ್ಲ ಇದ್ದರೆ ತುಂಬ ಕ್ಲಿಯರ್ ಆಗುತ್ತೆ, ಚರ್ಮಕ್ಕೆ ಒಳ್ಳೆ ಕಾಂತಿ ಸಿಗುತ್ತೆ, ಆಮೇಲೆ ಮುಖ ಬೆಳ್ಳಗೆ ಕೂಡ ಆಗುತ್ತೆ. ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಬರೀ ಈ ರೋಸ್ ಪೆಟಲ್ಸ್ ಇರುತ್ತಲ್ವ, ಅಂದರೆ ಗುಲಾಬಿಯ ಎಸಳುಗಳು. ಯಾವುದು ಗುಲಾಬಿ ಬೇಕಾದರೂ ಆಗುತ್ತೆ, ಅಂದರೆ ಬೆಳ್ಳಗಿರೋ ಗುಲಾಬಿನೇ ಆಗಬೇಕು ಅಂತ ಏನೂ ಇಲ್ಲ. ಪಿಂಕ್, ರೆಡ್ ಯಾವುದು ಬೇಕಾದರೂ ಆಗುತ್ತೆ. ನೀವು ಮನೆಯಲ್ಲಿ ಗುಲಾಬಿ ಇಲ್ಲದಿದ್ದರೆ ಅಂಗಡಿಯಿಂದ ಅಥವಾ ಈ ಹೂವಿನ ಅಂಗಡಿಗಳಿಂದ ತಗೊಂಬಂದರು ಅದನ್ನೇನು ಮಾಡಬೇಕು ಅಂತಂದರೆ ತೊಳ್ಕೊಬೇಕು. ಡೈರೆಕ್ಟಾಗಿ ಯೂಸ್ ಮಾಡಬೇಡಿ, ಯಾಕಂತಂದರೆ ಅದನ್ನ ಬೆಳೆಸುವಾಗ ಕೆಮಿಕಲ್ ಹಾಕಿರ್ತಾರೆ. ನಾವು ಮುಖಕ್ಕೆ ಇದನ್ನ ಫೇಸ್ ಪ್ಯಾಕ್ ಮಾಡಿ ಹಚ್ಕೊಳ್ಳೋದ್ರಿಂದ ಆಮೇಲೆ ರ್ಯಾಷಸ್ ಆಗುವಂಥದ್ದು, ಬೇರೆ ಏನಾದರೂ ಸೈಡ್ ಎಫೆಕ್ಟ್ ಆಗುವಂಥ ಪ್ರಾಬ್ಲಮ್ ಇರುತ್ತೆ. ಆದ್ದರಿಂದ ನೀವು ಈ ಫೇಸ್ ಪ್ಯಾಕ್ ಮಾಡುವಾಗ ಕೂಡ ಅಷ್ಟೇ ಮುಖಕ್ಕೆ ಹಚ್ಚುವ ಯಾವುದೇ ಕ್ರೀಮ್ ಇರ್ಬೋದು, ಯಾವುದೇ ಫೇಸ್ ಪ್ಯಾಕ್ ಇರ್ಬೋದು, ತುಂಬ ಕಾಷಿಯಸ್ಸಿಂದ ಅಂದರೆ ತುಂಬ ಪ್ರಜ್ಞಾಪೂರ್ವಕವಾಗಿ ನಾವು ಹಚ್ಕೋಬೇಕಾಗುತ್ತೆ. ಆದ್ದರಿಂದ ಈ ಗುಲಾಬಿ ಹೆಸರನ್ನು ಕೂಡ ಅಷ್ಟೇ 2 ಅಥವಾ 3 ಸರಿ ಕ್ಲೀನಾಗಿರುವಂಥ ನೀರಲ್ಲಿ ತೊಳ್ಕೊಳ್ಳಿ. ಒಂದು ಸರಿ ತೊಳ್ಕೊಂಡ್ರೆ ಸಾಕಾಗಲ್ಲ, 2 ಸರಿ ನೀರು ಚೇಂಜ್ ಮಾಡಿ ತೊಳ್ಕೊಳ್ಳಿ. ಯಾಕಂತಂದರೆ ನಾನು ಆವಾಗಲೇ ಹೇಳಿದಾಗೆ ಕೆಮಿಕಲ್ ಇರುವಂಥ ಚಾನ್ಸಸ್ ಇರುತ್ತೆ. ನಾನೊಂದು 3-4 ಸರಿ ಆದರೂ ಇದನ್ನ ತೊಳೆದಿದ್ದೇನೆ. ಹಾಗಂತ ಅದರ ಸತ್ವ ಎಲ್ಲ ನೀರಲ್ಲೇ ಹೋಗೋ ಥರ ತೊಳ್ಕೊಬೇಡಿ, ಕೇರ್ಫುಲ್ ಆಗಿರಿ. ಇವಾಗ ಏನು ಅಂತಂದರೆ ಒಂದು ಕ್ಲೀನಾಗಿರುವಂಥ ಮಿಕ್ಸಿಗೆ ಅದರಲ್ಲಿ ಯಾವುದೇ ಮಸಾಲೆ ಎಲ್ಲ ರುಬ್ಬಿದ್ರೆ ಅದನ್ನೇ ಫಸ್ಟೇ ತೊಳೆದುಕೊಳ್ಳಿ. ಅದನ್ನ ಕ್ಲೀನ್ ಮಾಡಿಕೊಂಡು ಈ ತೊಳೆದಿರುವಂಥ ಗುಲಾಬಿ ಎಸಳನ್ನು ಆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ರೋಸ್ ವಾಟರ್ ಆದರೂ ಹಾಕೋಬಹುದು ಅಥವಾ ನೀರಾದರೂ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಹಾಕ್ಕೊಂಡು ಇದನ್ನ ರುಬ್ಕೊಂಡು ಈ ಗುಲಾಬಿಯ ರಸನ ನಾವು ತೆಗೆಯಬೇಕು. ರುಬ್ಬಿದ್ದೇನೆ, ಅದಾದ ನಂತರ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಫಿಲ್ಟರ್ ಮಾಡಿಕೊಂಡು ಅದರ ರಸನ ತಗೋತಾ ಇದ್ದೇನೆ. ನೀವು ಫಿಲ್ಟರ್ ಮಾಡುವಾಗ ಕೂಡ ಅಷ್ಟೇ ಈ ಬ್ಯೂಟಿ ಟಿಪ್ಸ್ಗೆ ಯೂಸ್ ಮಾಡುವ ವೆಸಲ್ ಇರ್ಬೋದು, ಪಾತ್ರೆಗಳಿರ್ಬೋದು, ಕ್ಲೀನ್ ಇರೋ ಥರ ನೋಡ್ಕೊಳ್ಳಿ. ಈ ರಸನ ತೆಗೆದುಕೊಂಡಿದ್ದೇನೆ ನೋಡಿ. ಗುಲಾಬಿ ಎಸಳಿದು ರಸ ರೆಡಿಯಾಗಿದೆ. ಇನ್ನು ಇದನ್ನ ಮಾಡಲಿಕ್ಕೆ ಬೇಕಾಗಿರೋದು ನಮಗೆ ಮೊಸರು ಎಲ್ಲರ ಮನೆಯಲ್ಲಿ ಸಿಗುತ್ತೆ. ನಮಗೇನು ಅದಕ್ಕೆ ಎಡಿಷ್ನಲ್ ಖರ್ಚು ಮಾಡುವಂತಹ ಅಗತ್ಯ ಇರಲ್ಲ. ನೋಡಿ, ಸ್ವಲ್ಪ ಮೊಸರು, ಮನೆಯಲ್ಲೇ ಮಾಡಿರುವಂಥ ಮೊಸರು ಇದ್ದರೆ ತುಂಬ ಒಳ್ಳೆಯದು. ಇಲ್ಲದಿದ್ದರೆ ನಂದಿನಿಯವ್ರದ್ದು ಮೊಸರು ಇರುತ್ತಲ್ವ, ಅದಾದರೂ ಓಕೆ, ಏನೂ ತೊಂದರೆ ಇಲ್ಲ. ಮೊಸರನ್ನು ನಾವು ಹಾಗೆ ಉಪಯೋಗ ಮಾಡೋದಲ್ಲ, ಅದನ್ನ ಒಂದು ಸ್ವಲ್ಪ ನಾವು ಸೋಸ್ಕೋಬೇಕು. ಯಾಕಂತಂದರೆ ಮೊಸರಲ್ಲಿ ಸಾಮಾನ್ಯವಾಗಿ ನೀರಿನಂಶ ಇರುತ್ತೆ. ನಮಗೆ ಮೊಸರಲ್ಲಿರುವಂಥ ನೀರಿನಂಶ ಬೇಡ, ಅದರಲ್ಲಿ ಕ್ರೀಮ್ ಥರ ಬರುತ್ತಲ್ವ, ಅದಷ್ಟೇ ಬೇಕಾಗಿರೋದು. ಅದರಿಂದ ಒಂದು ಬಟ್ಟೆಗೆ ಆ ಮೊಸರನ್ನು ಹಾಕ್ಕೊಂಡು, ಕ್ಲೀನಾಗಿರೋ ಬಟ್ಟೆ, ನಾನು ಮತ್ತೆ ಹೇಳ್ತಾ ಇದ್ದೇನೆ, ಕ್ಲೀನಾಗಿರೋ ಬಟ್ಟೆಗೆ ಮೊಸರನ್ನು ಹಾಕ್ಕೊಂಡು, ಮೊಸರು ಒಂದು 3-4 ಚಮಚದಷ್ಟು ಹಾಕ್ಕೊಳ್ಳಿ. ನೀಟಾಗಿ ಹಿಂಡಿಬಿಟ್ಟು, ಮೊಸರು ಹೊರಗಡೆ ಬರೋದಾಗೆ ನೋಡ್ಕೊಳ್ಳಿ. ನೀಟಾಗಿ ಅದನ್ನ ಹಿಂಡಿಬಿಟ್ಟು ಮೊಸರಲ್ಲಿರುವಂಥ ನೀರನ್ನೆಲ್ಲ ಹಿಂಡಿ ತೆಗೆದು ಬರೀ ಕ್ರೀಮ್ ಉಳ್ಕೊಂಡಿರುತ್ತೆ ನೋಡಿ ಬಟ್ಟೆಯಲ್ಲಿ, ಈ ಕ್ರೀಮನ್ನಷ್ಟೇ ನಾವು ಉಪಯೋಗ ಮಾಡುವಂಥದ್ದು. ನಮಗೆ ಆಲ್ರೆಡಿ ಏನಂತಂದರೆ ಗುಲಾಬಿ ಎಸಳಿದು ರಸ ಇದೆ, ಆದ್ದರಿಂದ ಮೊಸರಲ್ಲಿರುವಂಥ ನೀರಿನಂಶ ಬೇಡ. ಅದಕ್ಕೋಸ್ಕರ ಇದರಲ್ಲಿರುವಂಥ ನೀರಿನಂಶನ ತೆಗೆದು ಅದರ ಕ್ರೀಮನ್ನಷ್ಟೇ ಒಂದು ಬೌಲಿಗೆ ಹಾಕ್ಕೊಳ್ಳಿ. ಅದರಲ್ಲಿ ಬೆಣ್ಣೆ ಅಂಶ ಕೂಡ ಇರುತ್ತೆ ಮೊಸರಲ್ಲಿ, ಅದರಿಂದ ನಿಮ್ಗೊಂದು ಸ್ವಲ್ಪ ಅಂಟಂಟು ಬರುತ್ತೆ ನೋಡಿ. ಈ ಥರ ನಾನು ಒಂದು ಕ್ಲೀನಾಗಿರುವಂಥ ಬೌಲಿಗೆ ಮೊಸರನ್ನು ಹಿಂಡಿಬಿಟ್ಟು ಅದನ್ನ ಹಾಕ್ಕೊಂಡಿದ್ದೇನೆ. ಅದಾದ ನಂತರ ನಮಗೆ 1 ಚಮಚದಷ್ಟು ಕಡಲೆ ಹಿಟ್ಟು,
ಮತ್ತು ರೆಡಿ ಮಾಡಿಟ್ಟಿರುವಂಥ ಗುಲಾಬಿ ರಸನ ಎಷ್ಟು ಬೇಕು ಅದನ್ನ ಪೇಸ್ಟ್ ಮಾಡಲಿಕ್ಕೆ ಅಷ್ಟು ಹಾಕಿ ಕಲಿಸ್ಕೋಬೇಕು. ಇಷ್ಟೇ ಅಂತಲ್ಲ, ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡಿರ್ತೀರಾ, ಬರೀ ಮುಖಕ್ಕೆ ಮಾತ್ರ ಹಚ್ಚಲಿಕ್ಕೆ ಯೂಸ್ ಮಾಡ್ತೀರಾ, ಬಳಸ್ತೀರಾ, ಅಥವಾ ಕೈ ಕಾಲಿಗೆ ಕೂಡ ಈ ಪೇಸ್ಟನ್ನು ಹಚ್ಕೊಳ್ತೀರಾ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಗುಲಾಬಿ ರಸನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೆ ಒಂದು ಸ್ವಲ್ಪ ದಪ್ಪ ಇರಬೇಕು, ನಮಗೆ ನೀಟಾಗಿ ನಾವು ಮುಖಕ್ಕೆ ಹಚ್ಕೊಳ್ಳುವಾಗ ಅಂಟ್ಕೋಬೇಕು. ತುಂಬ ತೆಳ್ಳಗಿದ್ರೆ ಕರೆಕ್ಟಾಗಿ ಅಂಟ್ಕೊಳ್ಳಲ್ಲ. ನೋಡಿ, ಇದು ಸರಿಯಾಗಿದೆ. ನಿಮಗೆ ಗುಲಾಬಿ ಬಗ್ಗೆ ಹೇಳೋದಿದ್ರೆ ಹಿಂದಿನ ಕಾಲದಿಂದಲೂ ರಾಣಿಯರೆಲ್ಲ ಗುಲಾಬಿ ನೀರಲ್ಲಿ ಸ್ನಾನ ಮಾಡ್ತಾಯಿದ್ರು. ಅಂದರೆ ಗುಲಾಬಿ ನಮ್ಮ ಯೌವನನ ಜಾಸ್ತಿ ಮಾಡುತ್ತೆ. ಅಂದರೆ ಯಾಕಂತಂದರೆ ಗುಲಾಬಿಯಲ್ಲಿ ಒಂದು ಅಂಶ ಇದೆ, ಅದು ಮುಖದಲ್ಲೆಲ್ಲ ಚರ್ಮ ಸುಕ್ಕುಗಟ್ಟದಾಗೆ ನೋಡುತ್ತೆ. ಹಾಗೆಯೇ ಗುಲಾಬಿ ಸೌಂದರ್ಯನ ವೃದ್ಧಿಸುತ್ತೆ. ತುಂಬನೇ ಸೌಂದರ್ಯವರ್ಧಕಗಳಲ್ಲಿ ಗುಲಾಬಿಯನ್ನು ಉಪಯೋಗ ಮಾಡ್ತಾರೆ. ಗುಲಾಬಿ ನಮ್ಮ ಮುಖದಲ್ಲಿ ಏನಾದರೂ ಮಾರ್ಕ್ ಅಥವಾ ಕಲೆಗಳಿದ್ರೆ ಅದನ್ನ ಕೂಡ ಕ್ಲಿಯರ್ ಮಾಡುತ್ತೆ, ನಮ್ಮ ಚರ್ಮಕ್ಕೆ ಕಾಂತಿಯನ್ನು ಕೊಡುತ್ತೆ. ಅದರಿಂದ ಗುಲಾಬಿ ತುಂಬಾ ಒಳ್ಳೆಯದು. ಮೊಸರು ಮತ್ತು ಕಡಲೆ ಹಿಟ್ಟು ಬಗ್ಗೆ ನಾನು ತುಂಬ ಸರಿ ಹೇಳಿದ್ದೇನೆ, ಮತ್ತೆ ಅದರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಮೊಸರು ನಮ್ಮ ಸ್ಕಿನ್ ಮಾಯ್ಶ್ಚರೈಸ್ ಇರುತ್ತಲ್ವ, ಅದನ್ನ ಕಾಪಾಡುತ್ತೆ, ತೇವಾಂಶವನ್ನು ಕಾಪಾಡುತ್ತೆ, ಸ್ಕಿನ್ನನ್ನು ಯಂಗಾಗಿಡುತ್ತೆ, ಕ್ಲೀನಾಗಿಡುತ್ತೆ, ಗ್ಲೋ ಕೊಡುತ್ತೆ. ಕಡಲೆ ಹಿಟ್ಟು ಕೂಡ ಅಷ್ಟೇ ನಮ್ಮ ಸ್ಕಿನ್ನನ್ನು ವೈಟ್ ಮಾಡುತ್ತೆ. ಆದ್ದರಿಂದ ಇದೆಲ್ಲದನ್ನು ಸೇರಿ ನಾವು ಫೇಸ್ ಪ್ಯಾಕ್ ಮಾಡಿ ಹಚ್ಚೋದ್ರಿಂದ ಯಾವುದೇ ದುಡ್ಡು ಖರ್ಚು ಮಾಡದೆ, ಜಾಸ್ತಿ ಫೇಶಿಯಲ್ ಅದು ಇದು ಯಾವುದೂ ಮಾಡದೆ ನಮ್ಮ ಸ್ಕಿನ್ ತುಂಬಾ ಕ್ಲೀನಾಗಿರುತ್ತೆ. ನೋಡಿ, ನಾನು ಮುಖಕ್ಕೆ ಹಚ್ಕೊಂಡು 10 ನಿಮಿಷ ಬಿಟ್ಟು ತೊಳೆದು ಇವಾಗ ನನ್ನ ಮುಖನ ತೋರಿಸ್ತಾ ಇದ್ದೇನೆ. ನಿಮಗೆ ಖಂಡಿತವಾಗ್ಲೂ ಅದರ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಒಂದೇನು ಅಂತಂದರೆ, ಈ ಫೇಸ್ ಪ್ಯಾಕ್ ಹಚ್ಕೊಳ್ಳೋ ಮುಂಚೆ ಮುಖನ ಕ್ಲೀನಾಗಿ ತೊಳ್ಕೊಂಡು ಒರೆಸ್ಬಿಟ್ಟು ಫೇಸ್ ಪ್ಯಾಕನ್ನು ಹಚ್ಚಿ 10 ನಿಮಿಷ ಬಿಟ್ಟು ನೀರಿಂದ ತೊಳ್ಕೊಂಡು ಅನಂತರ ಯಾವುದಾದ್ರೂ ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಹಚ್ಕೊಳ್ಳಿ. ನೋಡಿ, ಆಗಿರೋ ನನ್ನ ಮುಖಕ್ಕೂ ಇವಾಗಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ತುಂಬ ಸಾಫ್ಟ್ನೆಸ್ ಫೀಲ್ ಆಗುತ್ತೆ, ತುಂಬ ಗ್ಲೋ ಆದ ಥರ ಕಾಣುತ್ತೆ, ಸ್ಕಿನ್ ಕ್ಲಿಯರ್ ಆದಾಗ ಕೂಡ ಕಾಣುತ್ತೆ, ಕಾಂತಿ ಕೂಡ ಡಬಲ್ ಆಗಿದೆ. ನಿಜವಾಗ್ಲೂ ತುಂಬ ಸಾಫ್ಟ್ ಆಗಿದೆ. ಒಂದು ಸರಿ ನಾನು ವಾರದಲ್ಲಿ ಈ ಥರ ಮಾಡ್ತೇನೆ. ಡೈಲಿ ಮಾಡೋದು ಒಳ್ಳೆಯದಲ್ಲ, ವಾರಕ್ಕೊಂದು 2 ಸರಿ ಆರಾಮ್ಸೆ ಮಾಡ್ಬೋದು, 2 ಅಥವಾ 3 ಸರಿ. ಇದರಿಂದ ಏನು ಸೈಡ್ ಎಫೆಕ್ಟ್ ಇರಲ್ಲ. ನಿಮ್ಮದು ಆಯಿಲಿ ಸ್ಕಿನ್ ಆದರೆ ಹಾಲು ಹಾಕ್ಕೊಂಡ್ರೆ ಒಳ್ಳೆಯದು. ಗುಲಾಬಿ ರಸ ಮತ್ತು ಹಾಲಿನ ರಸ ಎರಡನ್ನೂ ಮಿಕ್ಸ್ ಮಾಡಿ ಕಡಲೆ ಹಿಟ್ಟು ಜೊತೆ ಹಚ್ಕೋಬಹುದು. ಅಥವಾ ಬರೀ ಗುಲಾಬಿ ರಸನೂ ನೀವು ದಿನಾ ಹಚ್ಕೋಬಹುದು. ಗುಲಾಬಿ ರಸನ ದಿನಾ ಹಚ್ಕೊಂಡ್ರು ಕೂಡ ಅಷ್ಟೇ ಸ್ಕಿನ್ ತುಂಬ ಕ್ಲಿಯರ್ ಆಗುತ್ತೆ, ತುಂಬ ಬ್ರೈಟ್ ಆಗುತ್ತೆ. ಗುಲಾಬಿ ಎಸ್ಲಿದ್ರೆ ಅದನ್ನ ಎಸ್ಲನ್ನು ನೀಟಾಗಿ ತೊಳೆದ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು, ಅಥವಾ ಹಾಗೆ ಇಟ್ಟು ನೀವು ಉಪಯೋಗ ಮಾಡುವಾಗ ತೊಳೆದ್ಬಿಟ್ಟು ಕೈಯಲ್ಲಿ ಹಿಚುಕಿಬಿಟ್ಟು ಅದರ ರಸ ತೆಗೆದು ಹಾಗೆ ಮುಖಕ್ಕೆ ಹಚ್ಕೊಂಡು 5 ನಿಮಿಷ ಬಿಟ್ಟು ತೊಳೆಯಬಹುದು. ಇದು ಕೂಡ ಸ್ಕಿನ್ಗೆ ಒಳ್ಳೆ ಗ್ಲೋನೆಸ್ ಕೊಡುತ್ತೆ. ಬೇಸಿಗೆ ಟೈಮ್ ಆಗಿರೋದ್ರಿಂದ ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಲೋಷನ್ ಹಾಕ್ಕೊಳ್ಳಿ. ಸ್ಕಿನ್ ಡಿಹೈಡ್ರೇಟ್ ಆಗಲಿಕ್ಕೆ ಬಿಡಬೇಡಿ. ಹೈಡ್ರೇಟ್ ಆಗಲಿಕ್ಕೆ ದಿನ ಬೇಕಾದಷ್ಟು ನೀರು ಮತ್ತು ಜ್ಯೂಸನ್ನು ಕುಡಿಯಿರಿ. ಸೆಕೆ ಟೈಮಲ್ಲಿ ನಿಮ್ಮ ಸೌಂದರ್ಯನ ನೀವು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.